ತೀರ್ಥಹಳ್ಳಿ ತಾಲೂಕಿನ ಅರಕ ಹುಣಸೆ ಕೊಪ್ಪದ ಮಿಟ್ಲುಗೋಡು ಸಮೀಪ ಕಾರೊಂದು ಸುಟ್ಟು ಕರಕಲಾಗಿದ್ದು ಕಾರಿನೊಳಗೆ ವ್ಯಕ್ತಿಯೋರ್ವರ ಮೃತದೇಹ ಸಂಪೂರ್ಣ ಸುಟ್ಟು ಹೋಗಿದೆ. ಸ್ಥಳಕ್ಕೆ ತೀರ್ಥಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಸಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದುರ್ಘಟನೆ ಜರುಗಿದೆ. ಮಿಟ್ಲಗೋಡು ಎಂಬ ಹಳ್ಳಿಯ ಸನಿಹದಲ್ಲಿರುವ ದಟ್ಟ ಅರಣ್ಯ ಪ್ರದೇಶದಲ್ಲಿ ಕೆಲವೇ ದಿನಗಳ ಹಿಂದೆ ಸುಟ್ಟು ಕರಕಲಾಗಿರಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಮಾರುತಿ ಕಂಪನಿಯ ಸ್ವಿಫ್ಟ್ ಕಾರೊಂದು ಪತ್ತೆಯಾಗಿದೆ. ಅದರೊಳಗೆ ಒಬ್ಬ ವ್ಯಕ್ತಿಯ ಕಳೆಬರಹ ಸಹ ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಹೋದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಇನ್ನು ನಿನ್ನೆ ಬೆಳಗ್ಗೆ ಉರುವಲಿಗಾಗಿ ಸ್ಥಳೀಯರು ಈ ಪ್ರದೇಶಕ್ಕೆ ಹೋದಾಗ ಕಾರಿನ ಬಣ್ಣ ಅಥವಾ ನೋಂದಣಿ ಸಂಖ್ಯೆಯ ಗುರುತು ಸಿಗದಷ್ಟು ಬೆಂಕಿಗೆ ಆಹುತಿಯಾದ ಕಾರು ಕಂಡುಬಂದಿತ್ತು. ಅಲ್ಲದೆ ಕಾರಿನೊಳಗೆ ಸುಟ್ಟು ಹೋದ ಕಳೆಬರಹವು ಬೆಚ್ಚಿ ಬೀಳಿಸಿತ್ತು. ಸುಟ್ಟಿರುವ ಕಾರು ಸಾಗರ ತಾಲೂಕಿನ ಆನಂದಪುರ ವ್ಯಕ್ತಿಯೊಬ್ಬರಿಗೆ ಸೇರಿತ್ತು ಎಂಬ ಮಾಹಿತಿ ತಿಳಿದು ಬಂದಿದೆ. ಘಟನೆ ಆಕಸ್ಮಿಕವೋ ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀಪ್ರಸಾದ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ.